ಸುಬ್ರಹ್ಮಣ್ಯ ಗ್ರಾಮಸ್ಥರು ದಾನಿಗಳಿಂದ ಹಣ ಸಂಗ್ರಹ ಮಾಡಿ ಇಂದು 3 ಕ್ಯಾನ್ಸರ್ ರೋಗಿಗಳ ಮನೆಗೆ ತೆರಳಿ ಹಣ ಹಸ್ತಾಂತರ ಮಾಡುವ ಕಾರ್ಯವನ್ನ ಮಾಡಿದ್ದಾರೆ. ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿರುವ ಸುಬ್ರಹ್ಮಣ್ಯದ ನೂಚಿಲ ನಿವಾಸಿ ಲಕ್ಷ್ಮೀನಾರಾಯಣ ಭಟ್, ವಾಲಗದ ಕೇರಿ ಪರಿಶಿಷ್ಟ ಜಾತಿ ಕಾಲೋನಿಯ ನಿವಾಸಿ ಸುರೇಶ ಮತ್ತು ಅಗ್ರಹಾರ ಸಮೀಪದ ನಿವಾಸಿ ಸುಶೀಲಾ ಎಂಬವರು ಸುಬ್ರಹ್ಮಣ್ಯ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾದ ಹರೀಶ ಇಂಚಾಡಿ ನೇತೃತ್ವದಲ್ಲಿ ಸ್ಥಳೀಯ ದಾನಿಗಳಿಂದ ವೈದ್ಯಕೀಯ ಚಿಕಿತ್ಸಾ ಸಹಾಯಧನವಾಗಿ ₹96,000 ಸಂಗ್ರಹವಾಗಿದ್ದು ರೋಗಿಗಳಿಗೆ ತಲಾ ₹32,000ದಂತೆ ಹಸ್ತಾಂತರಿಸಲಾಯಿತು. ಈ ಸಂದರ್ಭದಲ್ಲಿ ಮೋಹನದಾಸ ರೈ, ನವೀನ್ ಕುಮಾರ್, ಉದ್ಯಮಿ ಗುತ್ತಿಗೆದಾರ ರವಿ ಕಕ್ಕೆಪದವು, ಸಹಕಾರಿ ಬ್ಯಾಂಕಿನ ನಿರ್ದೇಶಕ ರವೀಂದ್ರ ರುದ್ರಪಾದ, ಜೆಸಿ ಪೂರ್ವಾಧ್ಯಕ್ಷ ಶೇಷಕುಮಾರ್ ಶೆಟ್ಟಿ, ಶಿವಕುಮಾರ್ ಕಾಮತ್, ಕಾರ್ತಿಕ್ ಕಾಮತ್, ರವೀಂದ್ರ ನುಚ್ಚಿಲ, ಲಕ್ಷ್ಮೀ ಕಲ್ಲಪ್ಪಣೆ ಮೊದಲಾದವರು ಉಪಸ್ಥಿತರಿದ್ದರು. ಮಂದಿ ಪೇಷಂಟ್ಗಳು ಇಲ್ಲಿ ಇದ್ದಾರೆ. ಸುಬ್ರಹ್ಮಣ್ಯದಲ್ಲಿ ಒಬ್ಬರು ನೂಚಿಲದಲ್ಲಿ ಕೃಷ್ಣ ಭಟ್ ಎಂಬವರ ಮಗ ಲಕ್ಷ್ಮೀನಾರಾಯಣ ಅಂತೇಳಿ, ಅವರು ಹೊಟ್ಟೆಯ ಕ್ಯಾನ್ಸರ್ ಅವರಿಗೆ ಕೂಡ. ಮತ್ತು ಇನ್ನೊಬ್ಬರು ವಾಲಗದ ಕೇರಿಯಲ್ಲಿ ಬಾಬು ಮೇಸ್ತ್ರಿ ಅನ್ನೋರ ಮಗ ಸುರೇಶ್ ಅಂತ, ಅವರಿಗೆ ಬಾಯಿದ್ದು ದವಡೆದ್ದು ಕ್ಯಾನ್ಸರು. ಅದೇ ರೀತಿ ಇಲ್ಲಿ ಅಗ್ರಹಾರ ಬಳಿ ದಿವಂಗತ ಗೋಜಾ ಇವರ ಪತ್ನಿ ಸುಶೀಲ ಅಂತ, ಅವರಿಗೆ ಕೂಡ ಹೊಟ್ಟೆಗೆ ಸಂಬಂಧಪಟ್ಟಂಥ ಕ್ಯಾನ್ಸರು. ಈ ವಿಚಾರ ಗೊತ್ತಾಗಿ ನಮ್ಮ ಊರಿನ ಹಿರಿಯರು, ಪ್ರಮುಖರು, ಉದ್ಯಮಿಗಳೆಲ್ಲ ಸೇರಿ ನಾವೇನಾದರೂ ಅವರಿಗೆ ಒಂದು ಈ ಕಷ್ಟ ಕಾಲದಲ್ಲಿ ಒಂದು ಸಹಾಯ ಮಾಡುವ ಅಂತೇಳಿ ನಮ್ಮ ಮಾನ್ಯ ರವಿ ಕಕ್ಕೆಪದವರು, ಮೈಸೂರು ಕೆಪೆ ಕಾಮತ್ ಸಹೋದರರವರು, ಮತ್ತು ನಾವೆಲ್ಲ ಮಾಜಿ ಪಂಚಾಯತ್ ಸದಸ್ಯರುಗಳಿದ್ದಾರೆ, PDO ಅವರಿದ್ದಾರೆ, ಎಲ್ಲರೂ ಸೇರಿ ಒಂದು ಅವರಿಗೇನಾದರೂ ಒಂದು ಸಣ್ಣ ಮಟ್ಟನ ಕಿಂಚಿತ್ ಮಟ್ಟನ ಒಂದು ಸಹಾಯ ಮಾಡುವ ಅಂತೇಳಿ ನಾವು ತೀರ್ಮಾನ ಮಾಡಿ ಊರಲ್ಲಿ ಒಂದು 50-60 ಮಂದಿಯನ್ನು ಗುರುತಿಸಿ ಒಂದು ಸಣ್ಣ ಸಣ್ಣ ಸಹಾಯಧನವನ್ನು ಸಂಗ್ರಹ ಮಾಡಿ ಸುಮಾರು ₹96,000 ನಮಗೆ ಸಂಗ್ರಹ ಆಗಿತ್ತು. ಅದರಲ್ಲಿ 3 ಮಂದಿ ಪೇಷಂಟ್ಗಳಿಗೆ ಒಂದು ₹32,000 ಆಗಿ ಇವತ್ತೊಂದು ಹಸ್ತಾಂತರ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಇವತ್ತು ನಾವು ಏನು ಹಣವನ್ನು ಅವರಿಗೆ ಕೊಡ್ತಾ ಇದ್ದೇವೆ ಅದೇನು ಬಹಳ ಚಿಕ್ಕ ಮೊತ್ತ, ಅದು ಯಾಕೆಂತ ಹೇಳಿದರೆ ಅವರ ಒಂದು ಕಾಯಿಲೆ ಗುಣಪಡಿಸಲಿಕ್ಕೆ ಅದೇನು ಸಾಕಾಗುವಂಥ ಮೊತ್ತ ಅಲ್ಲ. ಆದರೂ ಕೂಡ ನಾವು ಅವರಿಗೊಂದು ಅವರ ಮನೆಗೊಂದು ಭೇಟಿ ನೀಡಿ ಅವರಿಗೊಂದು ಸಾಂತ್ವನವನ್ನು ಹೇಳಿ ಅವರಿಗೊಂದು ಧೈರ್ಯ ತುಂಬಿ ಮಾನಸಿಕ, ಈ ಕ್ಯಾನ್ಸರ್ ಕಾಯಿಲೆ ಬಹುಶಃ ಈಗ ಏನು ಗುಣ ಆಗದಂಥ ಕಾಯಿಲೆ, ವಾಸಿಯಾಗದಂಥ ಕಾಯಿಲೆ ಏನಲ್ಲ. ಭಾಳಷ್ಟು ವರ್ಷಗಳ ಹಿಂದೆ ಒಬ್ಬ ಕ್ಯಾನ್ಸರ್ ಬಂದರೆ ಅವನು ಮತ್ತೆ ಬದುಕಲಿಕ್ಕಿಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಇತ್ತು. ಆದರೆ ಈಗ ಅದಕ್ಕೆ ಬೇಕಾದ ಚಿಕಿತ್ಸೆಗಳಿದೆ, ಬಹಳ ಆಧುನಿಕವಾದಂಥ ಆಸ್ಪತ್ರೆಗಳಿದೆ. ಆದರೆ ಸಹ ರೋಗಿಗೆ ಒಂದು ಮಾನಸಿಕ ಸ್ಥೈರ್ಯ ಅಂತ ಹೇಳುವಂಥದ್ದು ಬಹಳ ಮುಖ್ಯ. ಅದು ಅವರಿಗೆ ತುಂಬಿ, ಮಾನಸಿಕ ಸ್ಥೈರ್ಯವನ್ನು ಅವರಿಗೆ ತುಂಬಿ ಅವರಿಗೆ ಒಂದು ಧೈರ್ಯ ಸಾಂತ್ವನ ಹೇಳಲಿಕ್ಕೋಸ್ಕರ ನಾವು ಇವತ್ತಲ್ಲಿ ಬಂದು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾವೊಂದು ಚಿಕ್ಕ ಒಂದು ನಮ್ಮ ಒಂದು ಸಹಾಯವನ್ನು ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಮೈಸೂರು ಕೆಪೆ ಸಹೋದರರಲ್ಲಿ, ಕಾಮತ್ ಸಹೋದರರಲ್ಲಿ ಅವರಾದ ಶಿವಕುಮಾರ್ ಕಾಮತ್ ಅವರು ಹಸ್ತಾಂತರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತಾರೆ. ಇನ್ನು ಯಾರಾದರೂ ಸಹಕಾರ ಮಾಡೋದಿದ್ರೆ ಅವರಿಗೆ ಅದೇ ರೀತಿ ಸ್ವಯಂ ಪ್ರೇರಿತರಾಗಿ ಯಾರಾದರೂ ಸಹಾಯ ಮಾಡುವವರಿಗೆ ಈ ಒಂದು ವಿಚಾರವನ್ನು ಗಮನಿಸಿ ಯಾರು ಬೇಕಾದರೂ ಅವರ ಅಕೌಂಟಿಗೆ ಹಣ ಕಳಿಸೋದ್ರ ಮೂಲಕ ಸಹಾಯ ಮಾಡ್ಬೋದು.